ಯಾವುದೇ ಬಿರಿಯಾನಿ ಮಾಡಲಿಕ್ಕೆ ದಮ್ ಬಿರಿಯಾನಿ ಇರ್ಬೋದು, ವೆಜ್ ಬಿರಿಯಾನಿ ಇರ್ಬೋದು, ಇದಕ್ಕೆ ಉದುರುದುರಾಗಿರುವಂತಹ ಬಿಡಿ ಬಿಡಿಯಾಗಿರುವಂತಹ ಘಮ ಘಮ ಅನ್ನುವಂಥ ಬಿರಿಯಾನಿ ರೈಸನ್ನು ಪರ್ಫೆಕ್ಟಾಗಿ ಒಂಚೂರು ಅಂಟದಾಗಿ ನುಂಗ್ಲಿಕ್ಕೆ ಕೂಡ ತುಂಬಾ ಈಸಿ ಆಗೋ ಥರ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಯಾವುದೇ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ನಾವು ರೈಸನ್ನು ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಬಾಸ್ಮತಿ ರೈಸ್ ಇದ್ದರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವತ್ತು ದರ್ಬಾರ್ ಬ್ರ್ಯಾಂಡ್ ಅನ್ನುವಂಥ ಬಿರಿಯಾನಿ ರೈಸನ್ನು ತಗೊಂಡಿದ್ದೇನೆ. ನೀವು ಯಾವುದು ಬೇಕಾದರೂ ತಗೋಬೋದು. ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೈಸ್ ತಗೊತೀವಿ ಆ ರೈಸನ್ನು ನೀರಲ್ಲಿ ನೆನೆ ಹಾಕಬೇಕು. ನಾನು 2 ಕಪ್ಪಷ್ಟು ಬಿರಿಯಾನಿ ರೈಸನ್ನು ತಗೊಂಡಿದ್ದೀನಿ. 4 ಜನರಿಗಾಗುವಷ್ಟು ನಾನು ಬಿರಿಯಾನಿನ ಮಾಡ್ತಾಯಿದ್ದೇನೆ. ನೀವು ರೈಸನ್ನು ನೆನೆ ಹಾಕೋಕ್ಕಿಂತ ಮುಂಚೆ ಇದನ್ನ ನೀಟಾಗಿ ತೊಳೆದಿರಬೇಕು. ಯಾಕಂತಂದರೆ ರೈಸಲ್ಲಿ ಧೂಳು ಮತ್ತು ಏನಾದರೂ ಪ್ರಿಸರ್ವೇಟಿವ್ ಹಾಕಿದರೆ ಅದು ತುಂಬಾ ಡೇಂಜರಸ್. ಆದ್ದರಿಂದ ನೆನೆ ಹಾಕೋಕ್ಕಿಂತ ಮುಂಚೆನೇ ನೀರು ಕ್ಲೀನಾಗಿ ಬರೋ ತನಕ ನಾವು ರೈಸನ್ನು ನೀಟಾಗಿ ತೊಳೆದಿರಬೇಕು. ತೊಳೆದಾದ ನಂತರ ಇದಕ್ಕೆ ಕ್ಲೀನ್ ನೀರನ್ನು ಹಾಕಿಬಿಟ್ಟು ಕಮ್ಮಿ ಅಂದರೆ 15 ನಿಮಿಷ, ಜಾಸ್ತಿ ಅಂದರೆ 30 ನಿಮಿಷ ನಾವು ನೀರಲ್ಲಿ ನೆನೆ ಹಾಕ್ಬೋದು. ಯಾಕಂತಂದರೆ ಈ ಥರ ಮಾಡೋದ್ರಿಂದ ರೈಸ್ ಸಾಫ್ಟಾಗಿ ಬರುತ್ತೆ, ಬೇಗ ಬೇಯುತ್ತೆ ಕೂಡ, ಬಿರಿಯಾನಿ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಕಡಾಯಿಯಲ್ಲಿ ನಾನು ಬೇಕಾಗುವಷ್ಟು ಈ ಬಿರಿಯಾನಿ ರೈಸನ್ನು ಕುದಿಸಲಿಕ್ಕೆ ಬೇಕಾಗುವಷ್ಟು ನೀರನ್ನು ತಗೊಂಡಿದ್ದೆ. ನೆನ್ಪಿಟ್ಕೊಳ್ಳಿ, ಬಿರಿಯಾನಿ ರೈಸನ್ನು ಕುಕ್ಕರಲ್ಲಿ ಬೇಯಿಸುವಂತಿಲ್ಲ, ಹಾಗೆಯೇ ನೀರು ಕೂಡ ಬೇಕಾಗುವಷ್ಟು ನಾವು ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕೇಸರಿ, ಒರಿಜಿನಲ್ ಕೇಸರಿನ ಹಾಕೊತಾ ಇದ್ದೀನಿ. 1 ಸ್ಟಾರ್, ಒಂದು 3-4 ಏಲಕ್ಕಿ, 1/4 ಟೇಬಲ್ ಸ್ಪೂನಷ್ಟು ಬಡಿಸೊಪ್ಪು ಅಥವಾ ಸೊಂಪು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 3-4 ಲವಂಗ, 1 ಪಲಾವ್ ಎಲೆ, ತೆಳ್ಳಗಿರುವಂಥ 1-2 ಚಿಕ್ಕ ತುಂಡು ಚಕ್ಕೆ, ಚಿಟಿಕೆ ಅರಶಿನ ಜಾಸ್ತಿ ಹಾಕೋಬೇಡಿ, ಕಲ್ಲರಿಗೆ ಹಾಕೊಳ್ಳುವಂಥದ್ದು. ಕೇಸರಿ ಕೂಡ ಕಲ್ಲರಿಗೆ ಮತ್ತು ಫ್ಲೇವರಿಗೆ ಹಾಕೊಳ್ಳುವಂಥದ್ದು. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾಕೆಂತಂದರೆ ಫ್ಲೇವರಿಗೆ ರೈಸ್ ತುಂಬ ಘಮ ಘಮ ಅಂತ ಸೂಪರಾಗಿ ಬರುತ್ತೆ. ಈ ರೈಸೇ ನಿಮಗೆ ಬಿರಿಯಾನಿ ಫ್ಲೇವರ್ ಕೊಡುತ್ತೆ. ಇದಾದ ನಂತರ ಈ ಪಾತ್ರೆನ ಮುಚ್ಚಿಟ್ಬಿಟ್ಟು ನಾವು ನೀರನ್ನು ಕುದಿಯಲಿಕ್ಕೆ ಬಿಡಬೇಕು. ಯಾಕಂತಂದರೆ ಯಾವತ್ತೂ ನಾವು ಮುಚ್ಚಿಟ್ಟು ಕುದಿಸಲಿಕ್ಕೆ ಬಿಟ್ಟರೆ ನಮಗೆ ಕಮ್ಮಿ ಗ್ಯಾಸಲ್ಲಿ ಬೇಗ ನೀರು ಕುದಿಯುತ್ತೆ. ಒಂದ್ಸರಿ ನೀರು ಕುದಿದಾದ ನಂತರ ನಾನು ನೀರಲ್ಲಿ ಹಾಕಿರುವಂತಹ ರೈಸನ್ನು ಚೆನ್ನಾಗಿ ಬಸಿದ್ಬಿಟ್ಟು ಸೋಸಿಬಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ನೋಡಿ, ಆಲ್ಮೋಸ್ಟು ನೀರು ಕುದೀತಾ ಇದೆ. ಇದಕ್ಕೆ ಒಂದು ಅರ್ಧದಿಂದ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ರೈಸ್ ಬಿಡಿ ಬಿಡಿ ಆಗಲಿಕ್ಕೆ ತುಪ್ಪ ಹೆಲ್ಪ್ ಆಗುತ್ತೆ. ಇವಾಗ ಬಸಿದಿಟ್ಟಿರುವಂತಹ ರೈಸನ್ನು, ನೆನೆ ಹಾಕಿ ಬಸಿದಿಟ್ಟಿರುವಂಥ ರೈಸನ್ನು ಇದಕ್ಕೆ ಹಾಕೊತಾ ಇದ್ದೀನಿ. ಯಾವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ಬಿರಿಯಾನಿ ರೈಸ್ಗೆ ರೈಸ್ ಮಾಡಬೇಕಾದ್ರೆ ನೀರು ಜಾಸ್ತಿನೇ ಇರಬೇಕು. ರೈಸ್ ನೀರಲ್ಲಿ ಕುಣಿದು ಅಂದರೆ ಏನಂತಾರೆ ಅದಕ್ಕೆ, ಈ ಥರ ನೋಡಿ ಬೇಯಬೇಕು. ತಿಳಿ ದಪ್ಪ ಆಗಬಾರ್ದು. ರೈಸ್ ಇದು ತಿಳಿ ದಪ್ಪ ಆಯಿತು ಬೇಯುವಾಗ ಅಂತ ಅಂದರೆ ನಿಮಗೆ ರೈಸ್ ಬಿಡಿ ಬಿಡಿಯಾಗಿ ಬರಲ್ಲ. ಈ ಥರ ಉದುರಾಗಿ ಬರಬೇಕು. ಸ್ವಲ್ಪ ಹೊತ್ತು 1-2-3 ನಿಮಿಷದಲ್ಲಿ ಈ ಥರ ಕುದಿದಾಗ ನಿಮಗೆ ರೈಸ್ ಬೇಯುತ್ತೆ. ಬಾಸ್ಮತಿ ರೈಸ್ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಿಲ್ಲ. ಕೈಯಿಂದ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಮಗೆ 75% ಈ ರೈಸ್ ಬೆಂದಿರಬೇಕು. ಅಷ್ಟರಲ್ಲಿ ರೈಸ್ ಬಸಿಲಿಕ್ಕೆ ಪಾತ್ರೆ ರೆಡಿ ಮಾಡ್ಕೊಳ್ಳಿ. 4 ನಿಮಿಷ ಆಗಿದೆ. ಒಂದು 3-4 ನಿಮಿಷದೊಳಗಡೆ ರೈಸ್ ಹಾಕಿದ ನಂತರ, ಕುದಿದ ನೀರಿಗೆ ರೈಸ್ ಹಾಕಿದ ನಂತರ ರೈಸ್ ಒಂದು 75% ಬೆಂದಿರುತ್ತೆ. ಕೈಯಲ್ಲಿ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ಳಿ, ತಿಂದು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಬಸಿಲಿಕ್ಕೆ ಇಟ್ಟಿರುವಂಥ ಪಾತ್ರೆಗೆ ಈ ರೈಸನ್ನು ಹಾಕಿಬಿಟ್ಟು ನೀಟಾಗಿ ನೀರು ಇಂಗೋ ಥರ ಬಸಿಬೇಕು. ಒಂದ್ಸರಿ ಈ ಪಾತ್ರೆಗೆ ಹಾಕಿದ ನಂತರ ಸ್ವಲ್ಪ ತಣ್ಣೀರನ್ನು ಚಿಮ್ಸ್ಕೊಳ್ಳಿ. ಯಾಕಂತಂದರೆ ರೈಸ್ ಉದುರಾಗುತ್ತೆ. ಆ ಬಿಸಿ ನೀರಲ್ಲಿ ಮತ್ತೆ ರೈಸ್ ಬೇಯೋದು ತಪ್ಪುತ್ತೆ. ಅದಾದ ನಂತರ ಒಂದ್ಸರಿ ನೀವು ತಣ್ಣೀರನ್ನು ಚಿಮ್ಕಿಸ್ಕೊಂಡು 1 ನಿಮಿಷ ಬಿಟ್ಟಾದ ನಂತರ ಒಂದು ಅಗಲವಾದ ಪಾತ್ರೆಗೆ ನೀವು ಈ ರೈಸನ್ನು ತೆಗೆದುಬಿಟ್ಟು ಹಾಕೋಬೇಕು. ಅದೇ ಪಾತ್ರೆಯಲ್ಲಿ ಇಡಬಾರ್ದು. ಯಾಕಂತಂದರೆ ಬಿಸಿಗೆ ಮತ್ತೆ ರೈಸ್ ಜಾಸ್ತಿ ಬೇಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿಟ್ಬಿಡಿ. ಬಿರಿಯಾನಿ ಮಾಡುವಾಗ ಈ ರೈಸನ್ನು ಹಾಕೋಬೋದು. ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಪರ್ಫೆಕ್ಟಾಗಿ ಉದುರಾಗಿ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಬಿರಿಯಾನಿ ರೈಸ್ ರೆಡಿ ಆಗಿದೆ. ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಈ ಥರ ಮಾಡೋದ್ರಿಂದ ರೈಸ್ ನಿಮಗೆ ನುಂಗದ ಹಾಗೆ ಗಟ್ಟಿಯಾಗಲ್ಲ.
ತುಪ್ಪ ಹಾಕಿರೋದ್ರಿಂದ ರೈಸ್ ಬಿಡಿ ಬಿಡಿಯಾಗಿ ಬರುತ್ತೆ. ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕಿರೋದ್ರಿಂದ ಘಮ ಘಮ ಅಂತ ಬರುತ್ತೆ. ಹಾಗೆಯೇ ನೀರಲ್ಲಿ ನೆನೆ ಹಾಕಿರೋದ್ರಿಂದ ರೈಸ್ ನಿಮಗೆ ನುಂಗ್ಲಿಕ್ಕೆ ಆಗದಾಗಿ ಗಟ್ಟಿಯಾಗಿರಲ್ಲ. ತುಂಬಾ ಬಿರಿಯಾನಿಗಳು ನಮ್ಗೆ ಏನಾಗಿರುತ್ತೆ ಅಂತಂದರೆ ನುಂಗ್ಲಿಕ್ಕಾಗಲ್ಲ, ಗಂಟ್ಲಲ್ಲಿ ಸಿಕ್ಕಾಕೊಂಡಾಗುತ್ತೆ. ಅದು ಏನಕ್ಕೆ ಅಂತಂದರೆ ರೈಸನ್ನು ನೆನೆ ಹಾಕದಾಗೆ ಮಾಡ್ತಾರೆ. ಥ್ಯಾಂಕ್ಸ್ ಎಲ್ರಿಗೂ. ನೆನೆ ಹಾಕಿ ರೈಸನ್ನು ನೀವು ಬಿರಿಯಾನಿಗೆ ಯೂಸ್ ಮಾಡಿದರೆ ಪರ್ಫೆಕ್ಟ್ ಆಗಿರುವಂತಹ ಘಮ ಘಮ ಅನ್ನುವಂತಹ ತುಂಬಾ ಸೂಪರ್ ಆಗಿರುವಂಥ ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.